ತಂದೆಯೇ, ನಿನ್ನ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿಬಿಡು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತದಂತೆಯೇ ಆಗಲಿ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ, ನೀನಾದೆ ಎಲ್ಲ. ನಾನೇನು ಅಲ್ಲ, ನೀನಾದೆ ಎಲ್ಲ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ದಾಸನು ನಾನು, ಈಶನು ನೀನೇ ದೇವಾ. ದಾಸನು ನಾನು, ಈಶನು ನೀನೇ ದೇವಾ. ಬಲಹೀನ ನಾನು, ಶಕ್ತನು ನೀನೇ ದೇವಾ. ಬಲಹೀನ ನಾನು, ಶಕ್ತನು ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ, ನೀನಾದೆ ಎಲ್ಲ. ನಾನೇನು ಅಲ್ಲ, ನೀನಾದೆ ಎಲ್ಲ. ಬಾಳೆಂಬ ಹಡಗಿನ ನಾವಿಕ ನಿನ್ನಂತೆ ದೇವಾ. ಬಾಳೆಂಬ ಹಡಗಿನ ನಾವಿಕ ನಿನ್ನಂತೆ ದೇವಾ. ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ, ನೀನಾದೆ ಎಲ್ಲ. ನಾನೇನು ಅಲ್ಲ, ನೀನಾದೆ ಎಲ್ಲ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ. ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ಮಣ್ಣಿಂದಾದ ಮನುಜನ ಮಣ್ಣಾಗಿ ಹೋಗುವೆ ದೇವಾ. ನನ್ನ ಚಿತ್ತವಲ್ಲ, ನಿನ್ನ ಚಿತ್ತ ದೇವಾ.
ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವ. ಲೂಕನ ಶುಭ ಸಂದೇಶ ಅಧ್ಯಾಯ 1 ವಾಕ್ಯ 26ರಿಂದ 38. ಎಲಿಜಬೇತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೇಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂಥ ಶುಭಾಶಯ ಎಂದು ಅವಳು ಯೋಚಿಸತೊಡಗಿದಳು. ದೂತನು ಆಕೆಗೆ, ಮರಿಯ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ಇಗೋ, ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹೆರುವೆ. ಆತನಿಗೆ ಯೇಸು ಎಂಬ ಹೆಸರಿಡಬೇಕು. ಆತನು ಮಹಾಪುರುಷನಾಗುವನು, ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು ಎಂದನು. ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗವೂ ಇಲ್ಲವಲ್ಲ ಎಂದು ವಿಚಾರಿಸಿದಳು. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವನು. ನಿನ್ನ ಸಂಬಂಧಿಗಳಾದ ಎಲಿಜಬೇತಳ ವಿಷಯವನ್ನು ಕೇಳು. ಆಕೆ ತನ್ನ ಮುಪ್ಪಿನಲ್ಲೂ ಒಬ್ಬ ಮಗನನ್ನು ಹೆರಲಿದ್ದಾಳೆ. ಬಂಜೆ ಎನಿಸಿಕೊಂಡಿದ್ದ ಆಕೆ ಈಗ 6 ತಿಂಗಳ ಗರ್ಭಿಣಿ. ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ಆಗ ಮರಿಯಳು, ಇಗೋ, ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಪ್ರಭುವಿನಲ್ಲಿ ಪ್ರಿಯರೇ, ಇವತ್ತು ನಾನು ಮಾತನಾಡುವ ವಿಷಯ ತಾಯಿ ಮರಿಯಮ್ಮ. ಪ್ರತಿಯೊಬ್ಬರ ತಾಯಿ ಹಾಗೂ ಪವಿತ್ರ ಧರ್ಮಸಭೆಯ ತಾಯಿ. ಆಗಸ್ಟ್ 10, 2003 ನನ್ನ ತಂದೆ ದೈವಾಧೀನರಾದ ದಿನ. ನನ್ನ ಊರಿಗೆ ನಾನು ಹೋಗಿದ್ದೆ. ಶವ ಸಂಸಾರ ಮುಗಿಸಿ ಮನೆಯಲ್ಲಿ ಕೆಲವು ದಿನ ನಿಂತು ಅಲ್ಲಿ ನನ್ನ ಸಮಯವನ್ನು ಕಳೆಯುತ್ತಿರುವಾಗ ಆಗಸ್ಟ್ 15ನೇ ತಾರೀಕು ಪಕ್ಕದ ಊರಿನ ಗುರುಗಳು ನನಗೆ ಹೇಳಿದ್ರು, ಫಾದರ್ ಫ್ರಾಂಕ್ಲಿನ್, ಹೇಗೂ ನೀವು ಊರಿನಲ್ಲಿ ಇದ್ದೀರಾ, ನಮ್ಮ ದೇವಾಲಯದಲ್ಲಿ ಬಂದು ಬಲಿಪೂಜೆಯನ್ನು ಅರ್ಪಿಸಿ. ಸ್ವಾತಂತ್ರ್ಯ ದಿನಾಚರಣೆ, ತಾಯಿ ಮರಿಯಮ್ಮನವರು ಸ್ವರ್ಗ ಸ್ವೀಕೃತಿಯಾದ ಹಬ್ಬದ ದಿನ ಕೂಡ. ಬೆಳಿಗ್ಗೆ ನಾನು ಹೋದೆ. ಆ ಊರಿಗೆ ಒಂದು 5 ಕಿಲೋಮೀಟರ್ ಇದೆ. ಊರಿಗೆ ಹೋಗಿ ನಾನು ಇಳಿದಾಗ ತಕ್ಷಣ ನನ್ನ ಪರಿಚಯ ಇರುವ ಒಬ್ಬ ವ್ಯಕ್ತಿ ಕೈಯಲ್ಲಿ ಬೈಬಲ್ ಹಿಡಿದು ಪ್ರತ್ಯಕ್ಷನಾದ. ಕಥೋಲಿಕ. ಹೈಸ್ಕೂಲಿನಲ್ಲಿರುವಾಗ ನನ್ನ ಸಹಪಾಠಿಯಾಗಿದ್ದ. ಈಗ ಕಥೋಲಿಕ ಸಭೆ ಬಿಟ್ಟು ಬೇರೆ ಯಾವುದೋ ಸಭೆಯಲ್ಲಿ ಜೀವಿಸುತ್ತಾನೆ ಎಂಬುದರ ಕುರಿತು ನಾನು ಕೇಳಿದ್ದೆ. ಅವನು ಕೇಳಿದ, ಫಾದರ್, ನೀವು ಎಲ್ಲಿ ಹೋಗ್ತಾ ಇದ್ದೀರಾ? ನಾನು ಹೇಳಿದೆ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ, ಬಲಿಪೂಜೆ ಅರ್ಪಿಸು. ಆತ ಕೇಳಿದ, ಇವತ್ತು ಏನು ವಿಶೇಷ ಫಾದರ್? ನಾನು ಹೇಳಿದೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ದಿನ, ದೇಶಕ್ಕಾಗಿ ಪ್ರಾರ್ಥಿಸಲು ಹೋಗುತ್ತಿರುವೆ. ಆತನ ಮನಸ್ಸಿನಲ್ಲಿ ಏನಿತ್ತೆಂದು ಆವಾಗಲೇ ಅರಿತೆ. ಯಾವುದೋ ವಿಷಯದ ಮೇಲೆ ವಾದ ಮಾಡಲು ಆತ ಸಿದ್ಧನಾಗಿ ಬಂದಿದ್ದ. ಅವನು ಕೇಳಿದ, ಮತ್ತೇನು ವಿಶೇಷ? ನಾನು ಹೇಳಿದೆ, ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತಿಯಾದ ದಿನ.
ಇದಕ್ಕಾಗಿ ಕಾಯುತ್ತಿದ್ದ ಆತ ನನಗೊಂದು ಬಾಣದಂತೆ ಪ್ರಶ್ನೆ ಎಸೆದ. ಆತ ಕೇಳಿದ, ಫಾದರ್, ಬೈಬಲ್ನಲ್ಲಿ ಮಾತೆ ಮರಿಯಮ್ಮ ಸ್ವರ್ಗಕ್ಕೆ ಸ್ವೀಕೃತಿಯಾದರು ಎಂದು ಎಲ್ಲಿ ಬರೆದಿದೆ? ನಾನು ಹೇಳಿದೆ, ಬೈಬಲ್ನಲ್ಲಿ ಬರೆದಿಲ್ಲ. ತಕ್ಷಣ ಅವನು ನೋಡಿದ. ಏನ್ ಫಾದರ್, ಬೈಬಲ್ನಲ್ಲಿ ಬರೆಯದೇ ಇರುವುದನ್ನೆಲ್ಲ ನೀವು ನಂಬ್ತೀರಲ್ವಾ? ಇದು ತಪ್ಪಲ್ವಾ? ನಾನು ಆತನಿಗೆ ಕೇಳಿದೆ, ಬೈಬಲ್ನಲ್ಲಿ ಮಾತೆ ಮರಿಯಮ್ಮ ಸ್ವರ್ಗ ಸ್ವೀಕೃತೆಯಾದರು ಎಂದು ಬರೆಯಲಿಲ್ಲ, ನಿಜ. ಆದರೆ ಅದೇ ಬೈಬಲ್ನಲ್ಲಿ ಮಾತೆ ಮರಿಯಮ್ಮನವರು ಸತ್ತು ಹೋದರು ಎಂಬುದನ್ನು ಬರೆದಿಲ್ಲ. ಸತ್ತು ಹೋಗಿದ್ದಾರೆಂದು ಬರೆದಿರುವುದನ್ನು ತೋರಿಸಪ್ಪ ಎಂದೆ. ಆತ ನೋಡಿದ, ಅದನ್ನು ಬರೀಲಿಲ್ಲ. ನಾನು ಕೇಳಿದೆ, ಆದ್ರೆ ಮಾತೆ ಮರಿಯಮ್ಮನವರು ಏನಾದ್ರು? ಅವನು ಹೇಳಿದ, ನನ್ಗೆ ಗೊತ್ತಿಲ್ಲ. ನಾನು ನೋಡಿದೆ, ಬೈಬಲ್ ಆಧಾರದಲ್ಲೇ ನಾನು ನಿನಗೆ ಮಾತೆ ಮರಿಯಮ್ಮನವರು ಸ್ವರ್ಗ ಸ್ವೀಕೃತೆಯಾದರು ಎಂಬುದನ್ನು ತೋರಿಸಿಕೊಡಬಲ್ಲೆ ಎಂದೆ. ದಂಗಾದದಂತೆ ಕಂಡ, ತೋರಿಸಿಕೊಡಿ ಎಂದ. ನಾನು ಹೇಳಿದೆ, ನಿನ್ನ ಕೈಯಲ್ಲಿರುವ ಬೈಬಲ್ ನಿಂದ ಮತ್ತಾಯ 17ನೇ ಅಧ್ಯಾಯ ತೆಗೆದ, ಓದಲು ಆರಂಭಿಸಿದ. 6 ದಿನಗಳ ಬಳಿಕ ಪೇತ್ರ, ಯಾಕೋಬ ಮತ್ತು ಆತನ ಸಹೋದರ ಯೋಹಾನ ಇವರನ್ನು ಯೇಸು ಸ್ವಾಮಿ ಪ್ರತ್ಯೇಕವಾಗಿ ತಮ್ಮೊಡನೆ ಕರೆದುಕೊಂಡು ಎತ್ತರವಾದ ಒಂದು ಬೆಟ್ಟಕ್ಕೆ ಹೋದರು. ಅಲ್ಲಿ ಆ ಶಿಷ್ಯರ ಕಣ್ಣೆದುರಿಗೆ ಸ್ವಾಮಿ ರೂಪಾಂತರ ಹೊಂದಿದರು. ಅವರ ಮುಖ ಸೂರ್ಯನಂತೆ ಪ್ರಕಾಶಿಸಿತ್ತು, ಅವರ ಉಡುಪು ಬೆಳಕಿನಂತೆ ಪ್ರಜ್ವಲಿಸಿತು. ಇದ್ದಕ್ಕಿದ್ದ ಹಾಗೆ ಮೋಶೆ ಮತ್ತು ಏಲಿಯ ಪ್ರತ್ಯಕ್ಷರಾಗಿ ಯೇಸುವಿನೊಡನೆ ಮಾತನಾಡುತ್ತಿದ್ದುದು ಅವರಿಗೆ ಕಾಣಿಸಿತು. ಸಾಕು, ನಿಲ್ಲಿಸು ಎಂದೆ. ಇದ್ದಕ್ಕಿದ್ದ ಹಾಗೆ ಯಾರು ಕಾಣಿಸಿದ್ರು? ಮೋಶೆ. ನಾನು ಕೇಳಿದೆ, ಮೋಶೆ ಎಲ್ಲಿಂದ ಬಂದ? ಮೋಶೆ ಒಬ್ಬ ಕೊಲೆಗಾರ. ಒಬ್ಬನನ್ನು ಓಡಿ ಹೋದವನನ್ನು ವಾಪಸ್ ತಂದವರು ದೇವರು. ಫರೋಹ ಅರಸನ ಮನೆಯಿಂದ ಓಡಿ ಹೋದವನನ್ನು ದೇವರು ಇಸ್ರಾಯೇಲ್ ಜನಾಂಗವನ್ನು ಮುನ್ನಡೆಸಲು ಮುಖಂಡನಾಗಿ ನೇಮಿಸಿದರು. ಕ್ಷಮಿಸಿ, ಆತ ಮುದುಕನಾಗಿ ಸತ್ತ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯದಲ್ಲಿ ಮೋಶೆಯ ಮರಣದ ಕುರಿತು ಬರೆದಿದೆ. ವಾಕ್ಯ 5 ಮತ್ತು 6, 34 ಧರ್ಮೋಪದೇಶ 5 ಮತ್ತು 6 ತೆಗೆದು ಓದುವಂದೆ. ಓದಿದ. ಸರ್ವೇಶ್ವರನ ಮಾತಿನಂತೆ ಅವರ ದಾಸ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ಮೃತನಾದನು. ಮೋವಾಬ್ಯರ ದೇಶದಲ್ಲಿ ಬೆತ್ಪೆಗೆರಿಗೆ ಎದುರಾಗಿರುವ ಕಣಿವೆಯಲ್ಲಿ ಅವನ ದೇಹವನ್ನು ಸಮಾಧಿ ಮಾಡಿದರು. ನಾನು ಕೇಳಿದೆ, ಇಂಥ ಮೋಶೆಯು ಯೇಸುವಿಗೆ ಪ್ರತ್ಯಕ್ಷವಾಗಿ ಕಾಣಸಿಕ್ಕಿದರೆ ದೇವರೇ ಆರಿಸಿಕೊಂಡ ಪವಿತ್ರ ಪರಿಶುದ್ಧ ಕನ್ಯಾಮಾತೆ ಇನ್ನೇನಾಗ್ಬೇಕಪ್ಪ ಎಂದೆ. ಯೇಸು ಸ್ನಾನ ಮಾಡಿದ್ರು, ಬಟ್ಟೆ ಒಗೆದ್ರು ಅಂತ ಬೈಬಲ್ ಅಲ್ಲಿ ಬರೀಲಿಲ್ಲ. ಅಂದರೆ ಅವರು ಈ ಕಾರ್ಯಗಳನ್ನು ಮಾಡಲಿಲ್ವಾ? ನಮ್ಮ ವಿಶ್ವಾಸಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಬರೆದಿದೆ. ಯೋಹಾನ 21ನೇ ಅಧ್ಯಾಯ ವಾಕ್ಯ 25 ಹೇಳ್ತಾ ಇದೆ, ಯೇಸು ಮಾಡಿದ ಕಾರ್ಯಗಳು ಇನ್ನು ಎಷ್ಟೋ ಇವೆ. ಅವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳು ಬಹುಶಃ ಲೋಕವೇ ಹಿಡಿಸಲಾರದೆಂದು ನೆನೆಸುತ್ತೇನೆ. ನಿರುತ್ತರನಾಗಿ ನಿಮ್ಮ ಹತ್ರ ಇನ್ನೊಂದು ಬಾರಿ ಮಾತನಾಡ್ತೀನಿ ಎಂದು ಹೇಳಿ ಆತನ ಹಾದಿಯಲ್ಲಿ ಆತ ಹೊರಟ. ನಾನು ನನ್ನ ಹತ್ರ ಕೇಳಿದೆ, ತಾಯಿ ಮರಿಯಮ್ಮನವರ ಮೇಲೆ ಇವರಿಗೆ ಯಾಕಪ್ಪ ಇಷ್ಟು ಕೋಪ? ಯೇಸು ರಕ್ಷಕರು ಎಂದೇ ನಾನು ತಿಳಿದು ಜೀವಿಸುತ್ತಿದ್ದೇನೆ. ಆತನಿಗೆ ಇದು ಕೇಳಿತೋ ಇಲ್ವೋ ಯಾರಿಗೆ ಗೊತ್ತು. ಅಬ್ಬಾ, ಈ ವ್ಯಕ್ತಿಗಳಿಗೆ ಯಾಕೆ ತಾಯಿ ಮರಿಯಮ್ಮನವರ ಮೇಲೆ ಇಷ್ಟು ಕೋಪ? ಆಕೆ ಯೇಸುವಿನ ತಾಯಿಯಾಗಿದ್ದು ತಪ್ಪೆ? ಯೇಸುವಿನಿಂದ ರಕ್ಷಣೆ ಎಂದು ಹೇಳ್ತಿರಲ್ಲ, ಆ ರಕ್ಷಕ ಎಲ್ಲಿಂದ ಬಂದ್ರು? ಮಗ ಬೇಕು, ತಾಯಿ ಬೇಡ, ಎಂತ ವಾದ? ಯೇಸು ರಕ್ತದಿಂದ ಬಿಡುಗಡೆ ಎಂದು ಹೇಳ್ತಿರಲ್ಲ, ಆ ರಕ್ತ ತೆಗೆದದ್ದು ಯಾರ ಉದರದಿಂದ? ಇನ್ನು ಕೆಲವರು ಮೊಟ್ಟೆಯಿಂದ ಮರಿ ಬಂದ ಮೇಲೆ ಮೊಟ್ಟೆ ಸಿಪ್ಪೆ ಯಾಕೆ? ಮರಿಯಮ್ಮ ಮೊಟ್ಟೆ ಸಿಪ್ಪೆ ಇದ್ದ ಹಾಗೆ ಎನ್ನುತ್ತಾರೆ. ನೀನು ನಿನ್ನ ತಾಯಿಯ ಗರ್ಭದಿಂದ ಬಂದ್ಬಿಟ್ಟಿದೆಯಲ್ಲ, ಇನ್ನು ನಿನ್ನ ತಾಯಿ ಮೊಟ್ಟೆ ಸಿಪ್ಪೆ ತಾನೆ, ಬಿಸಾಡಿ ಬಿಡ್ಬಹುದಲ್ಲ ಎಂದು ಒಬ್ಬರಿಗೆ ಕೇಳಿದಾಗ, ಫಾದರ್, ಅವರು ನನ್ನ ತಾಯಿ. ವಾಹ್, ಎಂತ ಪ್ರೀತಿ ನಿನ್ನ ತಾಯಿ ಮೇಲೆ! ಯೇಸುವಿನ ತಾಯಿ ಮೇಲೆ ಯಾಕೆ ಆ ಪ್ರೀತಿ ಇಲ್ಲ? ಮತ್ತೊಬ್ಬ ಪುಣ್ಯಾತ್ಮ ದೇವಸೇವಕನಂತೆ ಹೀಗೆ ಪ್ರಬೋಧಿಸುತ್ತಿದ್ದ. ಮರಿಯ ಟೈರ್ ಒಳಗೆ ಇರುವ ಟ್ಯೂಬ್, ಗಾಳಿ ಇದ್ದರೇನೆ ಟ್ಯೂಬ್. ಯೇಸು ರಕ್ಷಕ, ಮರಿಯಳ ಅಗತ್ಯವಿಲ್ಲ. ಪ್ರಬೋಧನೆಯಾದ ಬಳಿಕ ನಾನು ಕೇಳಿದೆ, ನಿಮ್ಮ ಟ್ಯೂಬ್ ಎಲ್ಲಿ ಬಿಸಾಡಿದ್ದೀರಾ? ಅರ್ಥ ಆಗ್ಲಿಲ್ಲ ಅಂತ. ನಿಮ್ಮ ಟ್ಯೂಬ್ ಎಲ್ಲಿ ಬಿಸಾಡಿದ್ದೀರಾ? ಯಾಕಪ್ಪ ಈಗ ಅಂತೀಯ? ಅಲ್ಲ ಬೋಧಕರೇ, ಈಗ ತಾನೇ ಬೋಧಿಸಿದ್ರಲ್ಲ, ಮರಿಯ ಯೇಸುವಿನ ತಾಯಿ ಟ್ಯೂಬ್ ಎಂದು, ಅದು ಅಲ್ಲಿ ಬೋಧಿಸಿದ್ದು ಎಂದಾತ. ಓಹೋ, ನೀವು ಅಲ್ಲೊಂದು ಇಲ್ಲೊಂದು ಬೋಧಿಸುವ ದೇವಸೇವಕರಾ?
ಮರುತ್ತರಿಸದೆ ಮೌನ ತಾಳಿದ. ನನ್ನ ಹತ್ರ ವಾದ ಮಾಡಿದ ದೇವಸೇವಕರು ಅದೆಷ್ಟೋ ಮಂದಿ ಇದ್ದಾರೆ. ಉಳಿದ ಸಭೆ ಒಳ್ಳೆ ಸೇವಕರು, ಅರ್ಥೈಸಿಕೊಂಡು ಸ್ನೇಹಿತರು ಇದ್ದಾರೆ. ಆದರೂ ಹುರುಳಿಲ್ಲದ ವಾದ ಮಾಡಿ ರಕ್ಷಣೆ ತಮ್ಮ ಜೇಬಿನಲ್ಲಿದೆ ಎಂದೇ ಇವರು ತಿಳಿಯುತ್ತಾರೆ. ಮತ್ತಾಯ 7:1 ತೀರ್ಪು ಮಾಡಬೇಡಿ ಎಂದು ಹೇಳಿರುವ ಯೇಸುವಿನ ವಾಕ್ಯವಿದ್ದ ಪವಿತ್ರ ಬೈಬಲನ್ನು ಹಿಡಿದು ಅವರ ಬಗ್ಗೆ ತೀರ್ಪು ಕೊಡುತ್ತೀರಲ್ಲ, ಎಂಥ ವಿಪರ್ಯಾಸ! ಇವತ್ತು ಅನೇಕ ಕಥೋಲಿಕರು ಇಂಥ ದುರ್ಬೋಧಕರ ಬಲೆಗೆ ಸಿಕ್ಕಿಬಿದ್ದು ಯೇಸು ಸ್ಥಾಪಿಸಿದ ಕಥೋಲಿಕ ಸಭೆಯಿಂದಲೇ ದೂರ ಹೋಗಿದ್ದಾರೆ. ಇನ್ನು ಕೆಲವರು ಒಳಗಡೆ ಇದ್ದು ಅನುಮಾನದಲ್ಲಿ ಸಂಶಯ ಎಂಬ ಪಿಶಾಚಿಗೆ ದಾಸರಾಗಿದ್ದಾರೆ. ಸತ್ಯ ತಿಳಿಯಿರಿ, ಸತ್ಯ ನಿಮಗೆ ಸ್ವಾತಂತ್ರ್ಯ ನೀಡುವುದು ಎಂದು ನುಡಿದರು ಯೇಸು ಯೋಹಾನ 8:31-32. ಈ ದುರ್ಬೋಧನೆಗೆ ಕಾರಣ, ಈ ವಾದಕ್ಕೆ ಕಾರಣ, ಈ ರೀತಿಯ ವರ್ತನೆಗೆ ಕಾರಣ ಏನು? ಪ್ರಕಟಣೆ ಗ್ರಂಥ ನಮಗೆ ಉತ್ತರ ಕೊಡುತ್ತದೆ. ಪ್ರಕಟಣೆ 12:17. ಇದರಿಂದಾಗಿ ಘಟಸರ್ಪಕ್ಕೆ ಆ ಮಹಿಳೆಯ ಮೇಲೆ ತೀವ್ರತರ ಕೋಪ ಉಂಟಾಯಿತು. ಆಕೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ ಹಾಗೂ ಯೇಸು ಸ್ವಾಮಿಯ ಪರವಾಗಿ ಸಾಕ್ಷಿ ನೀಡುವವರ ಮೇಲೆ ಯುದ್ಧ ಮಾಡಲು ಹೊರಟು ಹೋಯಿತು. ಇದರಿಂದಾಗಿ ಘಟಸರ್ಪಕ್ಕೆ ಆ ಮಹಿಳೆಯ ಮೇಲೆ ತೀವ್ರತರ ರೋಷ ಉಂಟಾಯಿತು. ಘಟಸರ್ಪ ಸೈತಾನ, ಮಹಿಳೆ ಮಾತೆ ಮರಿಯ. ಏಕೆಂದರೆ ಸೈತಾನ ಮೊದಲ ಹವ್ವಳನ್ನು ತನ್ನ ಕುತಂತ್ರದ ಬಲೆಗೆ ಸಿಲುಕಿಸಿ ಸ್ವಾತಂತ್ರ್ಯವನ್ನು ಕದ್ದುಕೊಂಡ. ಮೊದಲನೆಯ ಹವ್ವ ಅವಿಧೇಯಳಾಗಿದ್ಲು, ಎರಡನೆಯ ಹವ್ವ ಮರಿಯ ದೇವರಿಗೆ ವಿಧೇಯಳಾದ್ಲು. ಸೈತಾನನ ಕುತಂತ್ರಗಳಿಗೆ ಬಲಿಯಾಗಲಿಲ್ಲ, ದೇವರಿಗೆ ಕಿವಿಗೊಟ್ಟು ವಿಜಯಶಾಲಿಯಾದರು. ಆಕೆಯ ಇನ್ನುಳಿದ ಸಂತತಿಯವರ ಮೇಲೆ, ಅಂದರೆ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವವರ ಮೇಲೆ ಯುದ್ಧ ಮಾಡಲು ಹೊರಟು ಹೋಯಿತು. ಇವತ್ತು ಪವಿತ್ರ ಗ್ರಂಥದಲ್ಲಿ ಮಾತೆ ಮರಿಯಳ ಕುರಿತು ಬರೆದಿದ್ದರೂ ಅದನ್ನು ಕಾಣದ ಹಾಗೆ ಸೈತಾನ ಕೆಲವರ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಯೇಸು ಮಾತ್ರ ಸಾಕು, ಮಾತೆ ಮರಿಯಮ್ಮ ಯಾಕೆ ಬೇಕು? ಇದು ಸೈತಾನನ ಚಿಂತನೆ ಅಲ್ಲದೆ ಮತ್ತೆ ಏನು ಚಿಂತನೆ? ಎಚ್ಚರಿಕೆಯಿಂದಿರಿ ಕಥೋಲಿಕರೇ, ನಿಮ್ಮ ಮನಸ್ಸನ್ನು ಕದಡಲು ಸೈತಾನನ ಪಕ್ಷದವರು ಹೊಂಚುಹಾಕಿ ಕಾಯುತ್ತಿರಬಹುದು. ಅವರ ತರ್ಕಗಳಿಗೆ ಬಲಿಯಾಗದೆ ಪವಿತ್ರ ಕಥೋಲಿಕ ಸಭೆಯ ಸತ್ಯಗಳನ್ನು ಅರಿತುಕೊಂಡು ನೀವು ಬಾಳಿರಿ. ತಾಯಿ ಮರಿಯಮ್ಮನವರ ಕುರಿತು ಮೊಟ್ಟ ಮೊದಲನೇ ಉಲ್ಲೇಖ ಪವಿತ್ರ ಗ್ರಂಥದಲ್ಲಿ ಆದಿಕಾಂಡ 3ನೇ ಅಧ್ಯಾಯ ವಾಕ್ಯ 15. ಹಗೆತನ ವಿರಿಸುವೆನು ನಿನಗೂ ಈ ಮಹಿಳೆಗೂ, ನಿನ್ನ ಸಂತಾನಕ್ಕೂ ಇವಳ ಸಂತಾನಕ್ಕೂ, ಜಜ್ಜುವುದಿವಳ ಸಂತಾನ ನಿನ್ನ ತಲೆಯನ್ನು, ಕಚ್ಚುವೆ ನೀನ ಸಂತಾನದ ಹಿಮ್ಮಡಿಯನ್ನು. ದೇವರೇ ಮಾಡಿದ ವಾಗ್ದಾನ, ಪ್ರವಾದನೆ ಇದಾಗಿದೆ ಅಂದ್ರೆ ತಪ್ಪಾಗಲಾರದು. ಹಗೆತನ ವಿರಿಸುವನು ನಿನಗೂ ಅಂದರೆ ಸೈತಾನನೇ ನಿನಗೂ, ಈ ಮಹಿಳೆಗೂ ಅಂದರೆ ಮರಿಯಳಿಗೂ, ನಿನ್ನ ಸಂತಾನಕ್ಕೂ ಅಂದರೆ ಸೈತಾನನ ಸಂತಾನಕ್ಕೂ, ಇವಳ ಸಂತಾನಕ್ಕೂ ಅಂದರೆ ಮರಿಯಳ ಸಂತಾನಕ್ಕೂ. ಜಜ್ಜುವುದಿವಳ ಸಂತಾನ ಪ್ರಭು ಯೇಸು ಮರಿಯಳ ಪುತ್ರ. ನಿನ್ನ ತಲೆಯನ್ನು ಸೈತಾನನ ತಲೆಯನ್ನು ಜಜ್ಜಿದರು, ಸೈತಾನನನ್ನು ಯೇಸು ಸೋಲಿಸಿದರು. ಹಿಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯ 15ನೇ ವಾಕ್ಯ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಯೇಸುವು ಅವರಂತೆ ರಕ್ತ ಮಾಂಸಧಾರಿಯಾದರು. ಹೀಗೆ ಮರಣಾಧಿಕಾರಿಯಾಗಿದ್ದ ಸೈತಾನನನ್ನು ತಮ್ಮ ಮರಣದಿಂದಲೇ ಸೋಲಿಸಲು ಮತ್ತು ಮರಣ ಭಯದ ನಿಮಿತ್ತ ತಮ್ಮ ಜೀವನದ ಉದ್ದಕ್ಕೂ ದಾಸ್ಯದಲ್ಲಿದ್ದವರನ್ನು ಬಿಡುಗಡೆ ಮಾಡಲು ಯೇಸು ಮನುಷ್ಯರಾದರು. ಅನೇಕರು ಯೋಚಿಸುವುದಿದೆ, ಸೈತಾನನ ತಲೆಯನ್ನು ಜಜ್ಜಿದ್ದು ಮಾತೆ ಮರಿಯಳೆಂದು. ತಪ್ಪು. ತುಂಬಾ ಮಂದಿ ಈ ರೀತಿ ಯೋಚಿಸುವುದರಿಂದ ನಮ್ಮ ಮನಸ್ಸಿನ ಭಾವನೆಯನ್ನು ದೂರ ಮಾಡಿ. ಆಕೆ ಅವಳದೇ ರೀತಿಯಲ್ಲಿ ಸೈತಾನನ್ನು ಸೋಲಿಸಿದ್ಲು. ನೀವು ನೋಡಿರ್ಬಹುದು, ತಾಯಿ ಮರಿಯಮ್ಮನವರ ಪ್ರತಿಮೆ, ಅವರ ಕಾಲ್ ಬಳಿಯಲ್ಲಿ ಒಂದು ಸರ್ಪ, ಅಲ್ಲೊಂದು ಹಣ್ಣು. ಅದು ಸಂಕೇತ. ಯಾಕೆಂದ್ರೆ ಈ ಮೊದಲ ಹವ್ವ ಸರ್ಪ ಸೈತಾನಿಗೆ ಕಿವಿಗೊಟ್ಲು, ಎರಡನೇ ಹವ್ವ ಮರಿಯ ಸೈತಾನಿಗೆ ಕಿವಿಗೊಟ್ಟಿಲ್ಲ, ಜಜ್ಜಿದ್ಲು. ಅಂದ್ರೆ ಇದರ ಅರ್ಥ ತ್ಯಜಿಸಿದ್ಲು, ನಿರಾಕರಿಸಿದ್ಲು, ಅವನನ್ನು ದೂರ ಮಾಡಿದ್ಲು. ಜಜ್ಜುವುದಿವಳ ಸಂತಾನ ಅಂದರೆ ದೇವರ ಮಾತಿಗೆ ವಿಧೇಯರಾಗಿ ಆಕೆ ಜೀವಿಸಿದ್ರು. ಜಜ್ಜುವುದಿವಳ ಸಂತಾನ ಅದು ಯೇಸು ಪ್ರಭು ಮಾತ್ರ. ಶಿಲುಬೆಯಲ್ಲಿ ಸತ್ತಿದ್ದು ಯೇಸು, ಮುರಿಯಲ್ಪಟ್ಟ ದೇಹ, ಚೆಲ್ಲಲ್ಪಟ್ಟ ರಕ್ತ. ಮರಿಯಳ ಕುರಿತು 2ನೇ ಉಲ್ಲೇಖ ಯೆಶಾಯ 7:14. ಸರ್ವೇಶ್ವರ ನಿಮಗೊಂದು ಗುರುತನ್ನು ಕೊಡುವರು, ಇಗೋ ಕನ್ಯೆಯೊಬ್ಬಳು ಗರ್ಭ ತಳೆದು. ಬೈಬಲೇ ಮರಿಯಳನ್ನು ಕನ್ಯೆ ಎಂದು ತಿಳಿಸುತ್ತೆ. ಕನ್ಯಾ ಮರಿಯ ಪುತ್ರನೊಬ್ಬನನ್ನು ಪ್ರಸವಿಸುವಳು, ಇಮ್ಯಾನ್ಯುಯಲ್ ಎಂದು ಆತನಿಗೆ ಹೆಸರಿಡುವಳು. ದೇವರು ಯೆಶಾಯ ಪ್ರವಾದಿಯ ಮೂಲಕ ಮರಿಯಳ ಕುರಿತು ಮಾಡಿದ ಪ್ರವಾದನೆ ಇದು.
ಮರಿಯಳ ಕುರಿತು ಇನ್ನೊಂದು ಉಲ್ಲೇಖ ಲೂಕ 1ನೇ ಅಧ್ಯಾಯ 26-56. ನಾವೀಗೆ ಓದ್ತೀವಿ, ಕ್ರಿಸ್ತ ಜನನದ ಮುನ್ಸೂಚನೆ, ವಾಕ್ಯ 26. ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲ್ ದೂತನನ್ನು ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆದಿಕಾಂಡ 3:15 ಪ್ರವಾದನೆ ನೆರವೇರಲು ಸ್ವರ್ಗದಲ್ಲೊಂದು ಸಭೆ, ಆ ಸಭೆಯಲ್ಲಿ ತೀರ್ಮಾನಿಸಿದ ತೀರ್ಮಾನ ಧರೆಗೆ ತರಲು ನೇಮಕಗೊಂಡ ಪ್ರಧಾನ ದೇವದೂತ ಗಬ್ರಿಯೇಲ ದೇವರ ಮಾತು ಅಂದರೆ ದೇವರ ವಾಕ್ಯ ಸಂದೇಶವನ್ನು ಹೊತ್ತುಕೊಂಡು ಬಂದನಾತ. ಗಲಿಲೆಯ ಪ್ರಾಂತ್ಯದ ನಜರೇತ್ ಎಂಬ ಊರಿನಲ್ಲಿದ್ದ ಒಬ್ಬ ಕನ್ನಿಕೆ, ನಾವು ಆಕೆಯನ್ನು ಕನ್ಯಾಮಾತೆ ಎಂದು ಸಂಭವಿಸುತ್ತೇವೆ. ನೋಡಿ, ದೇವರು ಎಷ್ಟು ಮನುಷ್ಯ, ದೇವರು ಮಾಡಿದ ವಾಗ್ದಾನ ದೇವರು ಮುರಿಯಲಿಲ್ಲ, ದೇವರೇ ಇಳಿದು ಬಂದ್ರು. ಒಬ್ಬ ಮನುಷ್ಯನ ಹತ್ರ, ಒಬ್ಬ ಮಹಿಳೆಯ ಹತ್ರ, ಒಬ್ಬ ಮಹಿಳೆ ಮಾಡಿದ ತಪ್ಪನ್ನು ತಿದ್ದಲು ಇನ್ನೊಬ್ಬ ಮಹಿಳೆ ಹತ್ರ ದೇವರು ಬರ್ತಾ ಇದ್ದಾರೆ. ನೋಡ್ರಿ ಏನ್ ಹೇಳಿದ್ರು, ವಾಕ್ಯ 27. ದೇವರ ಸಂದೇಶವನ್ನು ಹೊತ್ತು ತಂದ ಗಬ್ರಿಯೇಲ್ ದೂತ ಆಕೆ ಹತ್ರ ಬಂದ. ವಾಕ್ಯ 27 ಹೀಗೆ ನೋಡುತ್ತೆ, ಆಕೆಗೆ ದಾವೀದ ಅರಸನ ವಂಶಜನಾದ ಜೋಸೆಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವರು ತಮ್ಮ ಯೋಜನೆಯ ಪ್ರಕಾರ ಎಲ್ಲವನ್ನು ಸಿದ್ಧಪಡಿಸಿದ್ರು. ವಾಕ್ಯ 28, ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ. ಯಾರ ಮಾತು? ದೇವರ ಮಾತು. ದೇವರು ಹೇಳ್ತಾ ಇದ್ದಾರೆ ಮಾತು, ಮರಿಯ ನೀನು ದೇವರ ಅನುಗ್ರಹ ಭರಿತಳು. ಹೇಲ್ ಮೇರಿ ಫುಲ್ ಆಫ್ ಗ್ರೇಸ್, ಹೈಲಿ ಫೇವರ್ಡ್ ಒನ್. ದೇವರೇ ಅನುಗ್ರಹ ಭರಿತಳು ಎಂದು ಹೇಳಿದ ಮೇಲೆ ಆಕೆಗೆ ಅನುಗ್ರಹ ಇಲ್ಲ ಎಂದು ತುಚ್ಛ ಭಾವದಿಂದ ಕಾಣಲು ಬೋಧಿಸಲು ನಾವ್ಯಾರು? ಕೆಲವರು ತಾವು ದೇವರಿಗಿಂತಲೂ ಬುದ್ಧಿವಂತರೆಂದು ವಾದ ಮಾಡುತ್ತಾರಲ್ಲ, ಇವರಿಗೆ ಇನ್ನೇನು ಅನ್ನಬೇಕು? ದೇವರು ಮನುಷ್ಯನನ್ನು ಸ್ವತಂತ್ರರಾಗಿ ಸೃಷ್ಟಿಸಿದ್ದಾರೆ. ಆ ಸ್ವಾತಂತ್ರ್ಯವನ್ನು ಅವರೆಂದೂ ಕಿತ್ತುಕೊಳ್ಳಲು ಬಯಸಲ್ಲ. ಅದಕ್ಕೆ ಮರಿಯಳ ಅನುಮತಿ ತೆಗೆದುಕೊಳ್ಳಲು ದೇವರೇ ಮಾನವನ ಬಳಿಗೆ ಬಂದಿದ್ದಾರೆ. ದೈವಾನುಗ್ರಹ ಭರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ದೇವರೇ ನಿನ್ನೊಡನೆ ಇದ್ದಾರೆ. ಎಂಥ ಭಾಗ್ಯ! ವಾಕ್ಯ 29, ಇದನ್ನು ಕೇಳಿದ ಮರಿಯಳು ತಬ್ಬಿಬ್ಬಾದಳು. ಇದೆಂತ ಶುಭಾಶಯ ಎಂದು ಯೋಚಿಸತೊಡಗಿದಳು. ಇದು ಮಾನವ ಸಹಜವಾಗಿ ಮೂಡುವ ಭಯ. ಇದು ಮರಿಯಳಿಗೆ ಶುಭ ವಾರ್ತೆ ಅಲ್ಲ. ನಾನು ಯೋಚಿಸಿದ್ದು ಅಶುಭ ವಾರ್ತೆ. ವಿವಾಹವೇ ಆಗ್ಲಿಲ್ಲ, ನೀನು ಗರ್ಭವತಿ ಆಗುವೆ ಅಂದ್ರೆ ಯಾರಿಗೆ ತಾನೇ ಭಯವಾಗಿರ್ಲಿಕ್ಕಿಲ್ಲ? ಕ್ಷಣ ಮಾತ್ರದ ಯೋಚನೆ ಅರಿತ ದೇವದೂತ ಈ ರೀತಿ ನುಡಿದ. ವಾಕ್ಯ 30-33, ದೂತನು ಆಕೆಗೆ, ಮರಿಯಾ, ನೀನು ಅಂಜಬೇಕಾಗಿಲ್ಲ, ದೇವರ ಅನುಗ್ರಹ ನಿನಗೆ ಲಭಿಸಿದೆ. ನಮಗೆ ಲಭಿಸಿದೆಯಾ? ದೇವರೇ ನಿನಗೆ ಈ ಕೃಪೆಯನ್ನು ಅನುಗ್ರಹಿಸಿರುತ್ತಾರೆ. ಈ ಅನುಗ್ರಹವನ್ನು ಕಿತ್ತುಕೊಳ್ಳಲು ಯಾರಿಂದಲೂ, ಯಾವ ಸಭೆಯವರಿಂದಲೂ ಸಾಧ್ಯವೇ ಇಲ್ಲ. ಇದೋ ನೀನು ಗರ್ಭವತಿಯಾಗಿ ಒಬ್ಬ ಮಗನನ್ನು ಹಡೆಯುವೆ. ಆತನು ಪರಾತ್ಪರ ದೇವರ ಪುತ್ರ ಎನಿಸಿಕೊಳ್ಳುವನು. ಪಿತಾಮಹ ದಾವೀದರಸನ ಸಿಂಹಾಸನವನ್ನು ಸರ್ವೇಶ್ವರನಾದ ದೇವರು ಆತನಿಗೆ ಕೊಡುವರು. ಯಾಕೋಬನ ವಂಶವನ್ನು ಆತನು ಚಿರಕಾಲ ಆಳುವನು. ಆತನ ರಾಜ್ಯಭಾರಕ್ಕೆ ಅಂತ್ಯವೇ ಇರದು. ವಾಕ್ಯ 34, ಅದಕ್ಕೆ ಮರಿಯಳು, ಇದು ಆಗುವುದಾದರೂ ಹೇಗೆ? ನನಗೆ ಯಾವ ಪುರುಷನ ಸಂಸರ್ಗ ಇಲ್ಲವಲ್ಲ ಎಂದು ವಿಚಾರಿಸಿದಳು. ಸರಿ, ಇದು ಕೂಡ ಮಾನವ ಸಹಜ ಮೂಡಿ ಬರುವ ಪ್ರಶ್ನೆ. ತಂದೆಯ ವೀರ್ಯಾಣು ತಾಯಿಯ ಅಂಡಾಣು ಸೇರಿದರೆ ತಾನೇ ಒಂದು ಮಗು ರೂಪುಗೊಳ್ಳಬಹುದು. ಆದರೆ ಮರಿಯಳು ನುಡಿದಳು, ನನಗಿನ್ನೂ ಯಾವ ಪುರುಷನ ಸಂಸರ್ಗ ಆಗಿಲ್ಲ, ನಾನು ಪರಿಶುದ್ಧ. ವಾಕ್ಯ 35-37 ನುಡಿಯುತ್ತೆ, ದೇವದೂತ ಈ ಗರ್ಭ ಹೇಗೆ ತಳೆಯುವುದು ಎಂದು ತಿಳಿಸುತ್ತಾನೆ. ಮಾತ್ರವಲ್ಲ, ಒಂದು ಸಾಕ್ಷಿಯನ್ನು ಅವಳ ಮುಂದಿಡುತ್ತಾನೆ. ಬಂಜೆ ಎಲಿಜಬೆತಳು ಗರ್ಭಿಣಿಯಾಗಿದ್ದಾಳೆ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ದೂತನು ಪ್ರತ್ಯುತ್ತರವಾಗಿ, ಪವಿತ್ರಾತ್ಮ ನಿನ್ನ ಮೇಲೆ ಬರುವರು, ಪರಾತ್ಪರ ದೇವರ ಶಕ್ತಿ ನಿನ್ನನ್ನು ಆವರಿಸಿರುವುದು. ಈ ಕಾರಣದಿಂದ ನಿನ್ನಲ್ಲಿ ಹುಟ್ಟುವ ಆ ಪವಿತ್ರ ಶಿಶು ದೇವರ ಪುತ್ರ. ನೀನು ದೇವರ ಪುತ್ರನನ್ನು ಹೊಡೆಯುವೆ, ನೀನು ದೇವರ ತಾಯಿಯಾಗುವೆ. ಶಿಶು ದೇವರ ಪುತ್ರ, ದೈವಾನುಗ್ರಹ ಭರಿತಳಾದ ಮರಿಯ ದೇವರ ತಾಯಿ ಎಂದರೆ ತಪ್ಪಿಲ್ಲ. ನಿನ್ನ ಸಂಬಂಧಿಗಳಾದ ಎಲಿಜಬೆತಳ ವಿಷಯವನ್ನು ಕೇಳು. ಆಕೆ ಈಗ 6 ತಿಂಗಳ ಗರ್ಭಿಣಿ, ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದನು. ವಾಕ್ಯ 38, ನಾನು ಯೋಚಿಸ್ತೀನಿ, ಒಮ್ಮೆ ಇಡೀ ಸ್ವರ್ಗ ಲೋಕ ಮೌನಿ ಆಯ್ತಂತೆ. ಕಾರಣ ಈಕೆ ಯಾವ ಉತ್ತರ ಕೊಡಬಹುದೆಂದು. ಆಗ ಮರಿಯಳು, ಇದೋ ನಾನು ದೇವರ ದಾಸಿ, ನೀವು ಹೇಳಿದಂತೆ ನನಗಾಗಲಿ.
ಎಂದಳು. ದೇವದೂತನು ಆಕೆಯನ್ನು ಬೀಳ್ಕೊಟ್ಟು ಅದೃಶ್ಯನಾದನು. ಮರಿಯಳ ಉತ್ತರ, ದೇವರ ವಿಜಯವೆಂದರೆ ತಪ್ಪಾಗಲಾರದು. ಮರಿಯಳಲ್ಲಿದ್ದ 3 ಶ್ರೇಷ್ಠ ಗುಣಗಳು: ಸಂಪೂರ್ಣ ವಿಧೇಯತೆ, ಸಂಪೂರ್ಣ ಸಮರ್ಪಣೆ, ದೇವರ ವಾಕ್ಯದಲ್ಲಿ ಅನನ್ಯ ಭರವಸೆ. ಪ್ರೊಫೌಂಡ್ ಒಬಿಡಿಯನ್ಸ್, ಟೋಟಲ್ ಸರೆಂಡರ್, ಕಂಪ್ಲೀಟ್ ಟ್ರಸ್ಟ್ ಇನ್ ದ ವರ್ಡ್ ಆಫ್ ಗಾಡ್. ಮರಿಯಳ ಬಗ್ಗೆ ಕ್ಷುಲ್ಲಕವಾಗಿ ಮಾತನಾಡುತ್ತಿರುವ ನನ್ನ ಮಿತ್ರರೇ, ಆಕೆ ಈ 3 ಗುಣಗಳನ್ನು ಮೊದಲು ಜೀವನದಲ್ಲಿ ಅಳವಡಿಸಿ ಜೀವಿಸಿ. ಅವಿಧೇಯತೆಯಿಂದ ಸಮರ್ಪಣೆಯ ನಾಟಕವಾಡಿ ದೇವರ ವಾಕ್ಯ ಕೈಯಲ್ಲಿಡಿದು ಹೃದಯದಲ್ಲಿಡದಿದ್ದರೆ ಎಲ್ಲ ವ್ಯರ್ಥ ಎಂಬುದನ್ನು ತಿಳಿಯಿರಿ. ಹಿಂದೆ ಹೃದಯಪೂರ್ವಕವಾಗಿ ಪಶ್ಚಾತ್ತಾಪ ಪಟ್ಟು ಶುಭ ಸಂದೇಶದಲ್ಲಿ ವಿಶ್ವಾಸವಿಡಿರಿ. ಮರಿಯ ಮತ್ತು ಎಲಿಜಬೆತಳ ಭೇಟಿ, ಲೂಕನ 1ನೇ ಅಧ್ಯಾಯ 39ರಿಂದ 45. ವಾಕ್ಯ 39 ಮತ್ತು 40 ಹೀಗೆ ಹೇಳುತ್ತೆ: ಇದಾದ ಕೆಲವು ದಿನಗಳಲ್ಲೇ ಮರಿಯಳು ಪ್ರಯಾಣ ಹೊರಟು ಜುದೆಯದ ಗುಡ್ಡನಾಡಿನಲ್ಲಿರುವ ಒಂದು ಊರಿಗೆ ತ್ವರೆಯಾಗಿ ಬಂದಳು. ಅಲ್ಲಿ ಜಕಾರಿಯ ಮನೆಗೆ ಹೋಗಿ ಎಲಿಜಬೆತಳನ್ನು ವಂದಿಸಿದಳು. ಇದು ಮರಿಯಳ ದೀನಭಾವ, ಸೇವಾ ಮನೋಭಾವವನ್ನು ಎತ್ತಿಡಿಯುತ್ತದೆ. ತಾನು ದೇವರ ತಾಯಿಯಾಗುವ ಭಾಗ್ಯ ತಿಳಿದು ವಿನಯತೆಯಿಂದ ಎಲಿಜಬೆತಳ ಭೇಟಿಗೆ, ಅವಳ ಸಹಾಯಕ್ಕೆ ಧಾವಿಸಿ ಬರುವ ಈಕೆ ನಿಸ್ವಾರ್ಥ ಗುಣವನ್ನು ಮೆಚ್ಚಲೇಬೇಕಲ್ಲವೇ? ವಾಕ್ಯ 41ರಲ್ಲಿ ನಾವು ನೋಡುತ್ತೇವೆ, ಮರಿಯಳ ವಂದನೆಯನ್ನು ಎಲಿಜಬೆತಳು ಕೇಳಿದ್ದೇ ತಡ ಆಕೆಯ ಗರ್ಭದಲ್ಲಿದ್ದ ಶಿಶು ನಲಿದಾಡಿತು. ಎಲಿಜಬೆತಳು ಪವಿತ್ರಾತ್ಮ ಭರಿತಳಾದಳು. ಮರಿಯಳು ಓಡಿ ಬಂದು ಎಲಿಜಬೆತಳನ್ನು ಅಪ್ಪಿ ಹಿಡಿದಿರಬೇಕು. ಮರಿಯಳು ದೈವಾನುಗ್ರಹ ಭರಿತಳು. ಆಕೆಯನ್ನು ಅಪ್ಪಿ ಹಿಡಿಯುವಾಗ ಆಕೆಯಲ್ಲಿದ್ದ ಪವಿತ್ರಾತ್ಮ ಶಕ್ತಿ ಎಲಿಜಬೆತಳಲ್ಲಿ ಪ್ರವೇಶಿಸಿ ಆಕೆ ಕೂಡ ಪವಿತ್ರಾತ್ಮ ಭರಿತಳಾದಳು. ಗರ್ಭದಲ್ಲಿದ್ದ ಮಗು ಕೂಡ ನಲಿದಾಡಿತು. ವಾಕ್ಯ 42ರಿಂದ 45 ನೋಡಿ. ಎಲಿಜಬೆತಳ ಪ್ರವಾದನೆ: ಸ್ತ್ರೀಯರಲ್ಲೆಲ್ಲ ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ, ನನ್ನ ಪ್ರಭುವಿನ ತಾಯಿ ನೀನು. ಎಲಿಜಬೆತಳಿಗೆ ಯಾರು ಹೇಳಿದ್ರು ಇದೆಲ್ಲ? ನನ್ನ ಪ್ರಭುವಿನ ತಾಯಿ ಪವಿತ್ರಾತ್ಮ ಹೇಳಿದ್ರು. ಪವಿತ್ರಾತ್ಮ ಪ್ರೇರಣೆಯಿಂದ ಈ ರಹಸ್ಯ ಆಕೆಗೆ ಪವಿತ್ರಾತ್ಮರೇ ತಿಳಿಸಿದ್ರು. ನನ್ನ ಬಳಿಗೆ ಬಂದುದು ಅದೆಂತ ಭಾಗ್ಯ, ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿತೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದೆ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು. ಎಂತ ಮಾತು! ಜಪಸರದ ಪ್ರಾರ್ಥನೆ. ಕೆಲವರಿಗೆ ಜಪಸರ ಅಂದ್ರೆ ಅಪಸರ. ಜಪಸರದ ಪ್ರಾರ್ಥನೆ ಬೈಬಲ್ ಪ್ರೇರಿತವೇ? ಕೆಲವರಿಗೆ ಜಪಸರ ಅಂದ್ರೆ, ನಾನು ಹೇಳಿದೆ, ಕೆಲವರು ತಪ್ಪು ಭಾವನೆ ಹೊಂದ್ಕೊಂಡಿದ್ದಾರೆ. ಖಂಡಿತವಾಗಿ ಇದು ಬೈಬಲ್ ಪ್ರೇರಿತ ಪ್ರಾರ್ಥನೆ. 20 ರಹಸ್ಯಗಳು ಬೈಬಲ್ನ ವಾಕ್ಯಗಳು. ಜಪಸರದ ಪ್ರಾರ್ಥನೆ ಚರ್ಚ್ ಹೇಳಿಕೊಟ್ಟಿದ್ದಲ್ಲ, ಅದು ದೇವರ ವಾಕ್ಯ. ಲೂಕ 1:28, ನಮೋ ಮರಿಯ ಕೃಪಾಪೂರ್ಣೆ, ಕರ್ತರು ನಿನ್ನೊಡನಿದ್ದಾರೆ. ಲೂಕ 1:42, ಸ್ತ್ರೀಯರಲ್ಲೆಲ್ಲ ಧನ್ಯಳು, ನಿನ್ನ ಕರುಳ ಕುಡಿಯು ಧನ್ಯ, ಉದರದ ಫಲವಾಗಿ ಯೇಸು ಧನ್ಯ. ಇದು ಬೈಬಲ್ ವಾಕ್ಯ. ಬೈಬಲ್ ವಾಕ್ಯದಲ್ಲಿ ಶಕ್ತಿ ಇದೆ. ಅದು ಮತ್ತೆ ಮತ್ತೆ ಹೇಳ್ತಾ ಇರುವಾಗ ದೇವರ ಶಕ್ತಿಯಿಂದ ನಾವು ತುಂಬ್ತೀವಿ. ಮನುಷ್ಯನು ಜೀವಿಸುವುದು ವಾಕ್ಯದಿಂದ, ಆಹಾರದಿಂದ ಅಲ್ಲ. ಲೂಕ 1:28 ದೇವರಿಂದ ಬಂದ ವಾರ್ತೆ. ಲೂಕ 1:42 ಪವಿತ್ರಾತ್ಮಳಾಗಿ ಭರಿತಳಾಗಿ ಉದ್ಧರಿಸಿದ ವಾರ್ತೆ. ಇದನ್ನು ಜಪಿಸುವುದರಲ್ಲಿ ತಪ್ಪಿಲ್ಲ. ಇದು ಕೂಡ ದೇವರ ವಾಗ್ದಾನ. ಬ್ರದರ್, ಫಾದರ್ ನನಗಾಗಿ ಪ್ರಾರ್ಥಿಸ್ರಿ, ಪಾಸ್ಟರ್ ನನಗಾಗಿ ಪ್ರಾರ್ಥಿಸ್ರಿ ಎನ್ನುತ್ತೇವೆ. ತಾಯಿ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸ್ರಿ ಎನ್ನುವುದರಲ್ಲಿ ಏನು ತಪ್ಪಿದೆ? ಎರಡನೆಯ ವಿಷಯ ನಾವು ಹೇಳ್ತೀವಿ, ಸಂತಾಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಖಂಡಿತವಾಗಿ ದೇವರು ಅವರ ಪ್ರಾರ್ಥನೆ ಆಲಿಸ್ತಾರೆ. ಮತ್ತಾಯ ಯೋಹಾನ ಶುಭ ಸಂದೇಶ 13ನೇ ಅಧ್ಯಾಯ ವಾಕ್ಯ 20 ಹೇಳುತ್ತೆ, ನಾನು ಕಳುಹಿಸಿದಾತನನ್ನು ಬರಮಾಡಿಕೊಳ್ಳುವವನು ನನ್ನನ್ನೇ ಬರಮಾಡಿಕೊಳ್ಳುತ್ತಾನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಮತ್ತಾಯ 10:40 ಮತ್ತು 41 ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ. ಪ್ರವಾದಿಯನ್ನು ಪ್ರವಾದಿಯೆಂದು ಗೌರವಿಸಿದರೆ ಪ್ರವಾದಿಯನ್ನು ಪ್ರವಾದಿಯೆಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲ ಪಡೆಯುತ್ತಾನೆ. ಸತ್ಪುರುಷನನ್ನು ಸತ್ಪುರುಷನೆಂದು ಸ್ವಾಗತಿಸುವವನು ಸತ್ಪುರುಷನಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ. ಜಪಸರ ದೇವರ ವಾಕ್ಯದ ಪ್ರಾರ್ಥನೆಯ 2ನೇ ಭಾಗದಲ್ಲಿ ನಾವು ಹೇಳುವುದು, ನಮಗಾಗಿ ಪ್ರಾರ್ಥಿಸಿರಿ ತಾಯೇ. ನಾವು ದೇವರಲ್ಲಿ ಮಾತ್ರ ದಯೆ ತೋರಿ ಎಂದು ಪ್ರಾರ್ಥಿಸುತ್ತೇವೆ. ಸಂತರೇ, ತಾಯಿ ಮರಿಯಮ್ಮನವರೇ ನಮಗಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತೇವೆ. ಬೈಬಲ್ ಆಧಾರವಾಗಿಯೇ ಪ್ರಾರ್ಥಿಸುತ್ತೇವೆ. ಸಂತರೇ ದಯ ತೋರಿ, ತಾಯಿ ಮರಿಯಮ್ಮನ ದಯ ತೋರಿ ಎನ್ನುವುದು ತಪ್ಪು. ದೇವರೇ, ಪ್ರಭುವೇ ದಯ ತೋರಿ, ಯೇಸುವೇ ದಯ ತೋರಿ. ಅದಕ್ಕಾಗಿ ನಾವು ಹೇಳ್ತೀವಿ, ಸ್ವಾಮಿ ದಯ ತೋರಿ, ಸಂತರೇ ನಮಗಾಗಿ ಪ್ರಾರ್ಥಿಸಿರಿ. ಮರಿಯಳ ಸ್ತುತಿಗೀತೆ 1ನೇ ಅಧ್ಯಾಯ 40ರಿಂದ 56 ದೇವರು ತನಗೆ ಮಾಡಿರುವ ಉಪಕಾರಗಳನ್ನು ನೆನೆದು ದೇವರ ಅಪಾರ ಕೃಪೆ ತನ್ನ ಮೇಲಿರುವುದನ್ನು ಅರಿತು ಹೃದಯಾಂತರಾಳದಿಂದ ಮಾಡಿದ ಸ್ತುತಿಗೀತೆಯಲ್ಲಿ ಆಕೆಯ ದೀನತೆ, ವಿಧೇಯತೆ ತೋರ್ಪಡಿಸುತ್ತದೆ. ಮಾನವನ ಪಾಪಕ್ಕಿಂತ ದೇವರ ಕರುಣೆ ಅಪಾರವಾದುದು. ಆತನ ಕರುಣೆ ವಂಶಾನುಗತ. ಆತನು ಭಯಭಕ್ತಿ ಉಳ್ಳವರಿಗೆ ಅದು ನಿಶ್ಚಿತ ಎಂಬುದನ್ನು ಆಕೆ ನುಡಿಯುತ್ತಾಳೆ. ಇತರ ಸಭೆಯ ಸಹೋದರರು ಮತ್ತೊಂದು ವಾದ, ಯೇಸುವೆ ಸ್ವತಃ ತಾಯಿಯನ್ನು ಗೌರವಿಸಲಿಲ್ಲ. ವಾಕ್ಯ ಅವರು ಪಡ್ಕೊಳ್ಳುವ ವಾಕ್ಯ ಮತ್ತಾಯ 12:46-50.
ಇದನ್ನೇ ಅಪಾರ್ಥ ಮಾಡಿ ಆಧಾರವನ್ನಾಗಿ ಬಳಸುತ್ತಾರೆ ಕೆಲವರು. ಯೇಸು ಸ್ವಾಮಿ ತಮ್ಮನ್ನು ಸುತ್ತುವರಿದ ಜನರಿಗೆ ಇನ್ನೂ ಬೋಧನೆ ಮಾಡುತ್ತಿದ್ರು. ಆಗ ಅವರ ತಾಯಿ ಮತ್ತು ಸಹೋದರರು ಹೊರಗೆ ನಿಂತಿದ್ದಾರೆ, ನಿಮ್ಮೊಡನೆ ಮಾತನಾಡಬೇಕೆಂದಿದ್ದಾರೆ ಎಂದು ಒಬ್ಬನು ತಿಳಿಸಿದನು. ಅದಕ್ಕೆ ಯೇಸು, ನನ್ನ ತಾಯಿ ಯಾರು, ನನ್ನ ಸಹೋದರರು ಯಾರು ಎನ್ನುತ್ತಾ ತಮ್ಮ ಶಿಷ್ಯರ ಕಡೆಗೆ ಕೈ ತೋರಿಸಿ, ಇದೋ ನೋಡಿ ನನ್ನ ತಾಯಿ, ನನ್ನ ಸಹೋದರರು. ಸ್ವರ್ಗದಲ್ಲಿರುವ ನನ್ನ ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರೇ ನನಗೆ ಸಹೋದರ, ಸಹೋದರಿ ಮತ್ತು ತಾಯಿ ಎಂದರು. ಇವರು ಹೇಳ್ತಾರೆ, ತಾಯಿ ಮರಂದ್ರಿಗೆ ಬೇರೆ ಮಕ್ಕಳಿದ್ರು. ನಾವು ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು ಎಲ್ಲರನ್ನ ಅಣ್ಣಂದ್ರೆ ಅಂತೀವಿ ನಮ್ಮ ಸಂಸ್ಕೃತಿಯಲ್ಲಿ. ಬೈಬಲ್ ಹೇಳ್ತಾರೆ ಆಕೆಗಿದ್ದದ್ದು ಏಕೈಕ ಪುತ್ರ. ಯೇಸು ತನ್ನ ತಾಯಿಯನ್ನು ಗೌರವಿಸದೇ ಇದ್ದರೆ ಯೇಸು ಪಾಪ ಮಾಡಿದಂತಾಗ್ತಿತ್ತು. 4ನೇ ಆಜ್ಞೆ, ನಿನ್ನ ತಂದೆ ತಾಯಿಯನ್ನು ಗೌರವಿಸು. ಯೇಸು ಖಂಡಿತ ಆಜ್ಞೆಗೆ ವಿರೋಧವಾಗಿ ನಡೆದಿಲ್ಲ. ಏಕೆಂದ್ರೆ ಯಾರು ನನ್ನ ತಂದೆ, ಯಾರು ಇನ್ನು ಕೆಲವರು ಹೇಳ್ತಾರೆ, ಯೇಸು ದ್ರಾಕ್ಷಾರಸ ಮಾಡುವಾಗ ತಾಯಿಗೆ ಹೇಳಿದ್ರು, ಸ್ತ್ರೀಯೇ ನನ್ನ ಟೈಮ್ ಇನ್ನೂ ಬಂದಿಲ್ಲ. ಸ್ತ್ರೀ ಅಂದ್ರೆ ಕೆಟ್ಟ ಪದ ಅಲ್ಲ. ಸ್ತ್ರೀ ಅಂದ್ರೆ ಫುಲ್ನೆಸ್ ಆಫ್ ದ ವುಮನ್ಹುಡ್, ಮಹಿಳೆ. ಯೇಸು ಹೇಳಿದ್ದು ಸ್ತ್ರೀ ಅಲ್ಲ, ಮಹಿಳೆ ಅಲ್ಲ. ಅವ್ರು ಹೇಳಿದ್ದು ಊಲೆ, ಪವಿತ್ರಿಣಿಯೇ. ದೇವರೇ ದೈವಾನುಗ್ರಹ ಭರಿತಳು ಅಂದ್ಮೇಲೆ ನೀವ್ಯಾರು ಪವಿತ್ರರು ಅಲ್ಲ ಅನ್ಲಿಕ್ಕೆ? 4ನೇ ಆಜ್ಞೆ ಅವ್ರಿಗೆ ಗೊತ್ತಿತ್ತು. ಅವರು ಯೇಸು ತಾಯಿಯನ್ನು ಗೌರವಿಸಿದ್ರು. ತನ್ನ ತಾಯಿ ಸ್ವರ್ಗದಲ್ಲಿರುವ ತನ್ನ ತಂದೆಯ ಚಿತ್ತವನ್ನು ನೆರವೇರಿಸಿದವರು. ಕೇವಲ ದೈಹಿಕ ಕೌಟುಂಬಿಕ ಸಂಬಂಧಗಳು ಮಾತ್ರವಲ್ಲ, ದೇವರ ರಾಜ್ಯದಲ್ಲಿ ದೇವರ ಚಿತ್ತದಂತೆ ನಡೆಯುವವರೆಲ್ಲ ನನ್ನ ಸಹೋದರರು, ಸಹೋದರಿಯರು ಮತ್ತು ತಾಯಿಯಾಗಲು ಸಾಧ್ಯ. ಅವರು ನಿಜವಾಗಿ ಅವರ ತಾಯಿ. ಯೇಸು ತಮ್ಮ ತಾಯಿಯನ್ನು ಅತ್ಯಧಿಕವಾಗಿ ಗೌರವಿಸಿ ಪ್ರೀತಿಸಿದರು. ಯೋಹಾನ 19, 26, 27. ಶಿಲುಬೆಯಲ್ಲಿ ಯೇಸು ನೇತಾಡುತ್ತಿದ್ದಾಗ ತಮ್ಮ ತಾಯಿಯನ್ನು ನೋಡಿದ್ರು. ವಾಕ್ಯ 26. ಯೇಸು ತಮ್ಮ ತಾಯಿಯನ್ನು ಆಕೆಯ ಮಗ್ಗುಲಲ್ಲಿ ನಿಂತಿದ್ದ ತಮ್ಮ ಆಪ್ತ ಶಿಷ್ಯನನ್ನು ನೋಡಿ, ಅಮ್ಮ, ಇದೋ ನಿನ್ನ ಮಗನು ಎಂದರು. ತನ್ನ ತಾಯಿಗೆ ಇನ್ನು ಯಾರೂ ಇಲ್ಲ, ಆಕೆ ಅನಾಥಳು. ಅನಾಥಾಶ್ರಮದಲ್ಲಿ ಯೇಸು ಇಟ್ಟಿಲ್ಲ. ಆಕೆಗೆ ಒಂದು ವ್ಯವಸ್ಥೆ ಯೇಸು ಮಾಡಿದರು. ಆಕೆ ಮಗ್ಗುಲಲ್ಲಿ ನಿಂತಿದ್ದ ಶಿಷ್ಯ, ನಾವ್ ಹೇಳ್ತೀವಿ ಯೋಹಾನ ಅಂತೇಳಿ, ಅಮ್ಮ ಇದೋ ನಿನ್ನ ಮಗನು ಎಂದರು. ಒಂದು ವೇಳೆ ಯೇಸುವಿಗೆ ಇತರ ಸಹೋದರ ಸಹೋದರಿಯರಿದ್ದರೆ ಯೇಸು ತಪ್ಪು ಮಾಡದಂತಾಗ್ತಿತ್ತು. ಅವರೊಟ್ಟಿಗೆ ನಿಲ್ಬೇಡ, ಯಾಕಂದ್ರೆ ಅವ್ರ ಜವಾಬ್ದಾರಿ ನೋಡುದು. ಇವನೊಟ್ಟಿಗೆ ನಿಲ್ಲು, ಇಲ್ಲ, ಬೇರೆಯವರು ಇರಲಿಲ್ಲ. ಅದಕ್ಕಾಗಿ ಈ ಶಿಷ್ಯನಿಗೆ ಯೇಸು ತಾಯಿಯ ಜವಾಬ್ದಾರಿ ಕೊಟ್ಟರು. ವಾಕ್ಯ 27. ಅನಂತರ ತಮ್ಮ ಶಿಷ್ಯನನ್ನು ಕುರಿತು, ಇದೋ ನಿನ್ನ ತಾಯಿ ಎಂದರು. ಅಂದಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು. ಯೇಸು ತಮ್ಮ ತಾಯಿಯನ್ನೇ ಸಭೆಯ ತಾಯಿಯನ್ನಾಗಿ ನೀಡಿದರು. ಆ ಶಿಷ್ಯ ಯಾರು? ಕಥೋಲಿಕ ಸಭೆ. ಯೇಸು ತಮ್ಮ ಸ್ವಂತ ರಕ್ತ ಸುರಿಸಿ ಸ್ಥಾಪಿಸಿದ ಸಭೆ. ಅಂದಿನಿಂದ ಕಥೋಲಿಕರು ತಮ್ಮ ಮನೆಯಲ್ಲೇ ತಾಯಿಯನ್ನು ಇರಿಸಿದರು. ಆದರೆ ಇಂದು ಎಷ್ಟೋ ಸಭೆಯವರು ಕಥೋಲಿಕರ ಮನೆಯಿಂದ ತಾಯಿ ಮರೆಗಳನ್ನು ಎಳೆದೊಯ್ಯಲು ಪ್ರಯತ್ನಿಸಿ ಸೋತು ಸುಣ್ಣವಾಗಿದ್ದಾರೆ. ಕಥೋಲಿಕ ಸಭೆ ಯೇಸುವೇ ಏಕೈಕ ರಕ್ಷಕ ಎಂದು ಅಂಗೀಕರಿಸಿ ಯೇಸುವಿನ ತಾಯಿ ಮರಿಯಳನ್ನು ಗೌರವಿಸುವ ಸಭೆ. ಎಂದೂ ನಮ್ಮ ದೇವಾಲಯದಲ್ಲಿ ಆಕೆಯನ್ನು ಆರಾಧಿಸುವಲ್ಲ, ಎಂದು ಬಲಿಪೀಠದ ಮೇಲೆ ಆಕೆಯನ್ನು ನಾವು ಇಟ್ಟಲ್ಲ. ಬಲಿಪೀಠದ ಮೇಲೆ ನಾವು ಇಡುವುದು ಪರಮ ಪ್ರಸಾದ, ಪರಮ ಬಲಿಪೂಜೆ, ಯೇಸುವನ್ನು. ಸಂತ ಭಕ್ತರಿಗೆ ನಾವು ಗೌರವ ನೀಡ್ತೀವಿ, ಆದರೆ ದೇವರಿಗೆ ಮಾತ್ರ ಆರಾಧನೆ ಕೊಡ್ತೀವಿ. ಕಾನ ವಿವಾಹ ಮತ್ತು ತಾಯಿ ಮರಿಯಮ್ಮ. ಯೋಹಾನ 2:1-11. ಗಲೀಲಿಯದ ಕಾನ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷರಸವು ಸಾಲದೆ ಹೋಯಿತು. ಹಾಗೆ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ, ಇದನ್ನು ನನಗೇಕೆ ಹೇಳುತ್ತಿ? ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿಯು ಸೇವಕರಿಗೆ ಆತನು ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಎಷ್ಟೊಂದು ಸುಂದರ ಘಟನೆ ಇದು. ಇದನ್ನೇ ತಿರುಚಲು ಅನೇಕರು ಹವಣಿಸಿದ್ದುಂಟು. ಯೇಸುವಿನ ತಾಯಿ ಆ ಮನೆಯಲ್ಲಿದ್ದರು. ಅವರ ಕುಂದು ಕೊರತೆಗಳನ್ನು ಅರಿತರು. ಈ ಪರಿಸ್ಥಿತಿಯಿಂದ ಇವರನ್ನು ಪಾರು ಮಾಡಲು ಯೇಸು ಒಬ್ಬರಿಂದಲೇ ಸಾಧ್ಯವೆಂದು ಅರಿತ ತಾಯಿ ಮರಿಯಮ್ಮ ಯೇಸುವಿನ ಹತ್ರ ನಿವೇದಿಸಿಕೊಂಡರು. ಆತನ ಗಳಿಗೆ ಇನ್ನೂ ಬಂದಿಲ್ಲವಾದರೂ ತಾಯಿಯ ಪ್ರಾರ್ಥನೆ ಆತ ನಿರಾಕರಿಸಲಿಲ್ಲ. ಮರಿಯಮ್ಮನವರ ಪ್ರಾರ್ಥನೆಯ ಫಲವಾಗಿ ಆ ವಿವಾಹದ ಮನೆಯಲ್ಲಿ ಅದ್ಭುತ ನಡೆಯಿತು. ಯಾವ ಮನೆಯಲ್ಲಿ ತಾಯಿ ಮತ್ತು ಯೇಸು ಇರುತ್ತಾರೋ ಅಲ್ಲಿ ಭಿನ್ನಯಿಸಲು ತಾಯಿ ನಮಗಾಗಿದ್ದಾರೆ. ಅವರ ಮಾಧ್ಯಸ್ಥಿಕ ಪ್ರಾರ್ಥನೆ ಬಹಳ ಶಕ್ತಿಯುತವಾದುದು. ಆದುದರಿಂದ ಪ್ರಿಯರೇ, ಕಟ್ಟು ಕಥೆಗಳಿಗೆ, ಸುಳ್ಳು ಬೋಧನೆಗಳಿಗೆ ಕಿವಿಗೊಡದೆ ಸತ್ಯವನ್ನು ಅರಿತು ಬಾಳೋಣ. ನಮಗಾಗಿ, ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ ತಾಯಿ, ಯೇಸುವಿನ ಸ್ವಾರ್ಥೆಯನ್ನು ಮೊದಲು ಸಾರಿದ ತಾಯಿ, ಪಂಚಶತಾಮ ದಿನದಂದು ಶಿಷ್ಯರೊಡನೆ ಕುಳಿತುಕೊಂಡು ಪ್ರಾರ್ಥಿಸಿದ ತಾಯಿ, ಅಷ್ಟು ಮಾತ್ರವಲ್ಲ, ಯೇಸುವಿನ ಮೊದಲ ಪ್ರೇಷಿತೆಯಾದ ತಾಯಿ. ಇವತ್ತು ಸಾವಿರಾರು ಕಡೆಗಳಲ್ಲಿ ದರ್ಶನ ನೀಡುತ್ತಾ ಹೇಳುವುದು ಇಷ್ಟೇ: ನನ್ನ ಮಗನ ಬಳಿಗೆ ವಾಪಸ್ ಬಂದ್ರಿ, ಪಶ್ಚಾತ್ತಾಪ ಪಡಿರಿ, ಜೀವನ ಬದಲಾಯಿಸಿರಿ, ದೇವರ ವಾಕ್ಯದಲ್ಲಿ ಭರವಸೆ ಇಡೀರಿ. ಅಂತ ತಾಯಿ, ಯೇಸುವಿನ ತಾಯಿ,
ನಾವು ಅವರನ್ನು ಗೌರವಿಸೋಣ. ಏಕೈಕ ರಕ್ಷಕ ಯೇಸುವಿನ ಆ ಸ್ವಾರ್ಥೆಯಲ್ಲಿ ಬಲವಾಗಿ ಜೀವಿಸೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನೂ ಆದ ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ. ನಿಮ್ಮ ವಾಗ್ದಾನವನ್ನು ನೀವು ಮರೆತಿಲ್ಲ. ನಮಗೆ ಯೇಸುವನ್ನು ಕೊಡಲು ಎರಡನೆಯ ಹವ್ವ ತಾಯಿ ಮರಿಯಮ್ಮನವರನ್ನೇ ನಮಗೆ ಕೊಟ್ಟಿರಿ. ಆಕೆ ವಿಶ್ವಾಸ, ವಿಧೇಯತೆ, ಸಮರ್ಪಣಾ ಜೀವನ, ಪ್ರಾರ್ಥನೆ ಅಷ್ಟು ಮಾತ್ರವಲ್ಲ, ನಿಮ್ಮ ವಾಕ್ಯದಲ್ಲಿ ಅನನ್ಯ ಭರವಸೆ, ಇವುಗಳ ಮೂಲಕ ನಿಮಗೆ ಸಮರ್ಪಿಸಿ ಜೀವಿಸಿದರು. ಇವತ್ತು ನಾನು ಪ್ರಾರ್ಥಿಸುತ್ತೇನೆ, ತಾಯಿ ಮರಿಯಮ್ಮನವರೇ, ನಿಮ್ಮನ್ನು ಹಿಂಸಿಸುವವರಿಗಾಗಿ, ನಿಮ್ಮ ಬಗ್ಗೆ ಅಲ್ಲ ಸಲ್ಲದನ್ನು ಮಾತನಾಡುತ್ತಿರುವವರಿಗಾಗಿ, ಇದೋ ಸಂತರು ಇವರೆಲ್ಲರೂ ತಂದೆಯಾದ ದೇವರು ನಿಮ್ಮ ಮಗ ಯೇಸುವಿನಿಗೆ ಸಾಕ್ಷಿ ಕೊಟ್ಟರು. ಅವರ ಬಾಳಿನಲ್ಲಿ ಯೇಸುವನ್ನು ಅನುಭವಿಸಿ ಅನುಸರಿಸಿ ಜೀವಿಸಿದರು. ಅವರ ಪ್ರಾರ್ಥನೆಯ ಮೂಲಕ ಅದ್ಭುತಗಳನ್ನು ನೀವು ಮಾಡುವ ದೇವರಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ. ಇವತ್ತು ನಾನು ಪ್ರಾರ್ಥಿಸುತ್ತೇನೆ, ಐಕ್ಯತೆಗಾಗಿ ಪ್ರಾರ್ಥಿಸುತ್ತೇನೆ. ವಿಶ್ವಾಸದ ಸತ್ಯಗಳನ್ನು ಮುರುವು ಮಾಡುವವರಿಗಾಗಿ ಪ್ರಾರ್ಥಿಸ್ತಿದ್ದೀನಿ. ಅವರೆಲ್ಲರೂ ಒಂದಾಗಲಿ, ಸತ್ಯವನ್ನು ಅರಿಯಲಿ, ನಮ್ಮ ಮನಸ್ಸನ್ನು ಉದ್ರೇಕಗೊಳಿಸದಂತೆ, ನಮ್ಮ ಮನಸ್ಸನ್ನು ಕದಡದಂತೆ ಸೈತಾನನು ಹಾಕುವ ಎಲ್ಲ ಯೋಚನೆಗಳನ್ನು ನಿಷ್ಕ್ರಿಯಗೊಳಿಸಿರಿ. ಜ್ಞಾನದಿಂದ ನಮ್ಮನ್ನು ತುಂಬಿರಿ. ಪವಿತ್ರಾತ್ಮರೇ ಇಳಿದು ಬಂದಿರಿ. ನಿಮ್ಮ ಜ್ಞಾನ ಪಂಚಶತಾಮದಿಂದೊಂದು ಆ ಪ್ರೇಷಿತರಿಗೆ ನೀಡಿದ ಜ್ಞಾನವನ್ನು ನಮಗೆ ನೀಡಿರಿ. ಸರ್ವ ಬೋಧಕರನ್ನು ಆಶೀರ್ವದಿಸಿರಿ. ಜನರನ್ನು ನಾವು ನಿಮ್ಮೆಡೆಗೆ ತರಲು ಬೇಕಾದ ಸ್ವರ್ಗೀಯ ಜ್ಞಾನ ಕೊಡಿರಿ. ತಾಯಿ ಮರಿಯಮ್ಮನವರೇ, ನಮಗಾಗಿ ನಮ್ಮ ಕುಟುಂಬಕ್ಕಾಗಿ ಯೇಸುವಿನಲ್ಲಿ ಹಗಲಿರುಳು ಪ್ರಾರ್ಥಿಸಿರಿ. ರಕ್ಷಕ ಯೇಸುವೆ, ನಿಮ್ಮ ರಕ್ಷಣೆ ಅಡಿಯಲ್ಲಿ ನಾವು ಜೀವಿಸಲು ಶಕ್ತಿ ನೀಡಿರಿ. ನಿಮ್ಮ ರಕ್ತವನ್ನು ನಮ್ಮ ರಕ್ತ ಕಣ ಕಣ, ನರನಾಡಿ, ಕೀಲು ಮಜ್ಜೆ, ದೇಹಾತ್ಮಗಳ ಮೇಲೆ, ಕುಟುಂಬಗಳ ಮೇಲೆ ಚಿಮುಕಿಸಿರಿ. ಯೇಸುವೆ, ನಿಮ್ಮ ಮಂದೆಯನ್ನು ಕಾಪಾಡಿರಿ. ನಾವೆಲ್ಲರೂ ಒಂದಾಗಿ ಬಾಳಲು ಶಕ್ತಿ ನೀಡಿರಿ. ನೀವು ಯೋಹಾನ 17ನೇ ಅಧ್ಯಾಯದಲ್ಲಿ ಪ್ರಾರ್ಥಿಸಿದ ಹಾಗೆ ಸತ್ಯಸಂಧರನ್ನಾಗಿ ಇವರನ್ನು ನಿಮ್ಮ ಸೇವೆಗೆ ಮೀಸಲಿಡಿ. ಇವರೆಲ್ಲರೂ ನಿಮ್ಮಲ್ಲಿ ಒಂದಾಗಲಿ. ಇದೋ ನಾವೆಲ್ಲರೂ ಒಂದಾಗಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಲು ಹಾಗೂ ನಿಮ್ಮ ಸ್ವಾರ್ಥ ಸಾರಲು ನಮಗೆ ಶಕ್ತಿ ನೀಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಜೀವವುಳ್ಳ ತಂದೆಯೇ, ಆಮೆನ್.